ರೈತ ಗೀತೆಗಳನ್ನು ಗಟ್ಟಿಯಾಗಿ ಹಾಡಬೇಕು. ತುಂಬ ಜನಕ್ಕೆ ಮಕ್ಕಳು ಆಡಬೇಕು, ನಾವು ಸೆಟಕ್ಕೆ ನಿಲ್ಲಬೇಕು ಅಂತ ಹೇಳಿ ತಪ್ಪಿಕೊಂಡಿರ್ತಾರೆ. ನಾವು ಹಾಡ್ಕೊಡುದು, ಹಾಡಿದು ಬಾಲಿಶ ಅಲ್ಲ, ಇದು ತಪ್ಪು. ಯಾಕೆಂದರೆ ಹಾಡಿದರೆ ಮಾತ್ರ ಅದರ ಲಯ, ಅದರ ಛಂದೋವೈಖರಿ, ಅದರ ಶ್ರುತಿಬದ್ಧತೆ, ಆ ಸಾಹಿತ್ಯದ ಒಳಗಿರುವಂತಹ ಅರ್ಥವಂತಿಕೆ ನಮಗೆ ತಕ್ಕತ್ತೆ. ಅದು ನಾವು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹಾಡಬೇಕು. ಆ ಹಾಡದಿದ್ದರೆ ನಷ್ಟ, ಭಾರತಾಂಬೆಗೂ ಅಲ್ಲ, ಕನ್ನಡವನಿಗೂ ಅಲ್ಲ, ನಿಮಗಷ್ಟೇ. ನೀವು ಅದರ ಲಾಭ ಪಡೆಯಬೇಕು ಅಂದರೆ ಆಡಬೇಕು ಅಂತಕ್ಕಂಥದ್ದನ್ನು ಮನೆಯ ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಅದನ್ನು ಪ್ರಯತ್ನಿಸಿ ನೋಡಿ. ಯಾಕಂದ್ರೆ ಬಹಳ ಜನಕ್ಕೆ ನ್ಯಾಷನಲ್ ಆಂಥೆಮ್ ಮತ್ತು ಸ್ಟೇಟ್ ಆಂಥೆಮ್ ಬರೋದೇ ಇಲ್ಲ ಪಾಪ, ಅದಕ್ಕೊಂದು ಹಾಡಲ್ಲ ಅವರು. ಅದನ್ನು ಕಲಿಬೇಕು. ಅದು ಮಕ್ಕಳನ್ನ ಕಲಿತಿರ್ತೇವೆ, ಆಮೇಲೆ ಮರೆತು ಬಿಡ್ತಾರೆ. ಹಾಡ್ತಾ ಅದನ್ನು ಅಭ್ಯಾಸ ಮಾಡ್ತಿರ್ಬೇಕು. ಯಾಕೆ ಮಾತು ಹೇಳ್ತಿದ್ರೆ, ಬಹುತ್ವದ ಸಭೆ ಇದು. ಆ ಎರಡು ಗೀತೆಗಳು ಬಹುತ್ವವನ್ನು ಪ್ರತಿನಿಧಿಸುತ್ತವೆ. ನಮ್ಮ ಭಾರತೀಯ ಕಳೆದ ವಾರ ನಾನು ಲಂಡನ್ನಲ್ಲಿದ್ದೆ. ನನ್ನ ಜೊತೆಗೆ ಮಂಡ್ಯ ರಮೇಶ್ ಕೂಡ ಬಂದಿದ್ದರು ನಾಟಕ ತಗೊಂಡು. ಅಲ್ಲಿ ಸಹಸ್ರಾರು ಕನ್ನಡಿಗರ ಮುಂದೆ ಒಂದು ಬೆರಗನ್ನು ಕಂಡೆ. ಆಲ್ಬರ್ಟ್ ಐನ್ಸ್ಟೀನ್ ನಂತರ ಅತಿ ಹೆಚ್ಚು ಬುದ್ಧಿಮತ್ತೆಯನ್ನು ಹೊಂದಿರುವಂತಹ IQ ಇರುವಂತಹ ಒಂದು ಮಗು ಪತ್ತೆಯಾಗಿದೆ. ಆ ಮಗು ಕನ್ನಡದ ಮಗು. ಆ ಮಗುವಿನ ಹೆಸರು ಪ್ರಥಮ್ ಅಂತ. ಬಿಗ್ ಬಾಸ್ ಪ್ರಥಮ್ ಅಲ್ಲ, ಪ್ರಥಮ್. ಇಷ್ಟುದ್ದ ಇದೆ ನಮ್ಮ ಮಗ. ಅಂದರೆ ಎಷ್ಟು ಹೆಮ್ಮೆ ಆಗುತ್ತೆ. ಇದೆಲ್ಲ ಬಹುತ್ವದ ಸಂಕೇತದ ಹಾಗೆ ನನಗೆ ಕಾಣಿಸ್ತಾ ಇದೆ. ನೀವು ಸಿಂಗಪೂರಿಗೆ ಹೋದರೆ ಒಂದು ವಸತಿ ಸಮುಚ್ಚಯ, ಒಂದು ಅಪಾರ್ಟ್ಮೆಂಟ್ಸ್ ಇದ್ರೆ, ಅಲ್ಲಿ 100 ಮನೆಗಳಿದ್ರೆ, ಆ 100 ಮನೆಗಳನ್ನು 100 ಭಿನ್ನ ಭಿನ್ನ ಸಂಸ್ಕೃತಿಯನ್ನು ಹಂಚ್ತಾರೆ. ಒಂದೇ ಸಂಘಾತ ಬಿಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬದುಕಿ ಸಹಿಷ್ಣುತೆ ಕಲ್ತ್ಕೊಳ್ಳಿ, ಅವ್ರದನ್ನ ಇವ್ರದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಎಷ್ಟು ಅದ್ಭುತವಾದ ವ್ಯವಸ್ಥೆ. ನಮ್ಮಲ್ಲಿ ಜನ ಆತಂಕದಿಂದಲೋ, ಭಯದಿಂದಲೋ, ಅಥವಾ ಗುಂಪುಗಾರಿಕೆಗಾಗಿಯೋ, ಇನ್ಯಾವುದೋ ಕಾರಣಕ್ಕಾಗಿಯೋ ಒಂದು ಜನಾಂಗ ಒಂದೇ ಕಡೆ ವಾಸ ಮಾಡುವಂಥ ದುರಂತವನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಅನ್ಲೆಸ್ ಯು ಮಿಕ್ಸ್ ವಿತ್ ಈಚ್ ಅದರ್, ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಅದರ್ ರಿಲಿಜಿಯನ್, ಅದರ್ ಪೀಪಲ್ ಅಂಡ್ ಅದರ್ ರಿಚುವಲ್ಸ್ ಅಂತ ಮಾತು. ಇದು 3ನೇ ವರ್ಗ ಎನಲ್ಲಿ 32 ಜಾತಿಗಳಿವೆ. 3ನೇ ವರ್ಗ ಬಿನಲ್ಲಿ 2 ಜಾತಿಗಳಿದ್ದು ಇದರಲ್ಲಿ 40 ಉಪಜಾತಿಗಳು. ಅಂದರೆ ಕರ್ನಾಟಕದ ಬಹುಸಂಖ್ಯಾತ ಜಾತಿಗಳಾದಂತಹ ಲಿಂಗಾಯತರಲ್ಲಿ 49 ಜಾತಿಗಳಿವೆ, ಉಪಜಾತಿಗಳು. ಒಕ್ಕಲಿಗರಲ್ಲಿ 20 ಜಾತಿಗಳಿವೆ. ಅಲ್ಲಿಗೆ ಎಲ್ಲ ಕೂಡಿಸಿದ್ರೆ ಹೆಚ್ಚು ಕಡಿಮೆ 889 ಇಷ್ಟಕ್ಕೆ ಆಗುತ್ತೆ ಈ ಪಟ್ಟಿಗೆ. ಇದು ಅಧಿಕೃತ ಸಮೀಕ್ಷೆಯಿಂದ ವ್ಯಕ್ತವಾಗಿರುವಂಥದ್ದು. ಈಗ ಹೇಳಿ, ಇಲ್ಲಿಂದ ಬಂದ ನಮಗೆ, ಇಷ್ಟು ಜನರ ಜೊತೆಗೆ ಬದುಕುವ ನಮಗೆ ಬಹುತ್ವದ ಪರಿಕಲ್ಪನೆ ಎಷ್ಟು ವಿಸ್ತಾರವಾಗಿರಬೇಕು, ಎಷ್ಟು ಅಗಾಧವಾಗಿರಬೇಕು. ಈಗ ಕೆಲವು ಜಾತಿಗಳು ಧರ್ಮವನ್ನು ಕೇಳ್ತಾ ಇದ್ದಾರೆ. ನಾನು ಒಂದು ಧರ್ಮ ಕೇಳೋಣ ಅಂತ ಅಂದ್ಕೊಂಡೆ. ನನ್ನೊಬ್ಬರಿಗೆ ಒಂದು ಸ್ಪೆಷಲ್ ಆಗ್ತದೆ. ಯಾಕಂದರೆ ಪ್ರತಿ ಮನುಷ್ಯನಿಗೆ ಒಂದು ಜಾತಿ ಆದರೆ, ಪ್ರತಿ ಮನುಷ್ಯನಿಗೆ ಒಂದು ಧರ್ಮ ಆದರೆ, ಕುವೆಂಪು ಹೇಳಿದಂಥ ವಿಶ್ವ ಧರ್ಮ ಸ್ಥಾಪನೆ ಆಗುತ್ತೆ. ಯಾಕೆಂದರೆ ಅನ್ಯ ಧರ್ಮವನ್ನು ಪ್ರೀತಿಸು, ನಿನ್ನ ಧರ್ಮದಲ್ಲಿ ಜೀವಿಸು ಅಂತ ಗಾಂಧೀಜಿ ಆಗಲೇ ಒತ್ತಿ ಹೇಳಿದರು. ಅನ್ಯ ಧರ್ಮಗಳನ್ನು ಪ್ರೀತಿಸು, ಆದರೆ ಜೀವಿಸುವಾಗ ನಿನ್ನ ಧರ್ಮವನ್ನು ನೀನು ಜೀವಿಸು. ಈ ದೃಷ್ಟಿಯಿಂದ ಒಂದೇ ಜಾತಿ, ಒಂದೇ ಧರ್ಮ ದೇಶಕ್ಕೆ ಅಂತ ಹೇಳಿದರೆ ಹೇಗಿರುತ್ತೆ ಅಂದರೆ, ಕಾಡಿಗೆಲ್ಲ ಒಂದೇ ಮರ ನೆಟ್ಟರೆ ಹೇಗಿರುತ್ತೋ ಹಾಗೆ. ಯಾವಾಗ ಕಾಡು ಅನೇಕ ಮರಗಳಿಂದ, ತರುಣತೆಗಳಿಂದ, ಬಳ್ಳಿಗಳಿಂದ ಶೋಭಿಸುತ್ತೋ ಅದು ಸುಂದರವಾದ ಕಾಡಾಗುತ್ತೆ. ಆಗ ಮಾತ್ರ ಅವನ ಸಹಚರ ಒಬ್ಬ ಉಸ್ಮಾನ್ ಬ್ಯಾರಿ ಈ ಪಾತ್ರಗಳು ಯಕ್ಷಗಾನಕ್ಕೆ ಇರತಕ್ಕಂಥ ಯಾವುದೊಂದು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿಬಿಡುತ್ತದೆ. ಮತ್ತು ಬಹಳ ಹಿಂದಿನ ದಿನಗಳಲ್ಲಿ ಒಬ್ಬ ಕ್ರಿಶ್ಚಿಯನ್ ಬಾಬು ಅನ್ನೋರು ಇಲ್ಲಿ ಹಿಂದೂ ದೇವರ ಪಾತ್ರ ಮಾಡ್ತಾ ಇದ್ದಾರೆ. ಅದು ಚರಿತ್ರೆಯ ಪುಟದಲ್ಲಿ ದಾಖಲಾಗಿರ್ತಕ್ಕಂಥ ವಿಷಯ. ಅಷ್ಟೇ ಕಳೆದ ಬಾರಿ ಆಳ್ವಾಸ್ ನುಡಿಸಿರಿಯ ಪ್ರಶಸ್ತಿ ಬಾಜಂದ್ರದವರು ಜಬ್ಬಾರ್ ಸುಮೋ ಅಂತಕ್ಕಂಥ ಒಬ್ಬ ಪ್ರಸಿದ್ಧವಾದ ಯಕ್ಷಗಾನ ಆಟಗಾರ. ಇವತ್ತು ಕರಾವಳಿನಲ್ಲಿ ಎಲ್ಲ ಸಂಸ್ಕೃತಿಯ ಇವತ್ತಿನ ಮೆರವಣಿಗೆಗಳಲ್ಲಿ ಇತ್ತು. ಮುಸ್ಲಿಮರ ದಪ್ಪಿನಾಟ, ಕ್ರೈಸ್ತರ ಬೈಲಾನರ್ತನ ಇವೆಲ್ಲ ಪಡ್ಕೊಂಡಿದ್ದಾವೆ. ಬಹುತ್ವದಲ್ಲಿ ಏಕತೆಯನ್ನು ಪಡ್ಕೊಂಡಿದ್ದಾರೆ. ಕಾಸರಗೋಡಿನಲ್ಲಿ ಮರಿಕ್ಕಾಡಿ ಎನ್ನುವಂಥ ಒಂದು ಜಾಗದಲ್ಲಿ ಆವಿರ್ಭೂತ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಮುಸ್ಲಿಮರು ಹಿಂದೂಗಳು ಏಕ ರೀತಿಯಲ್ಲಿ ನಡ್ಕೊಳ್ತಾರೆ. ಉಳ್ಳಾಗದ ದರ್ಗಾದಲ್ಲಿ ಜಾತಿ ಮತದ ಅಂತರದಲ್ಲಿ ಹರಕೆ ಹೊತ್ಕೊಳ್ತಾರೆ. ಮುಲ್ಕಿಯ ಬಪ್ಪನಾಡು ಕ್ಷೇತ್ರದಲ್ಲಿ ಇಂದಿಗೂ ಮುಸ್ಲಿಮರಿಗೆ ಸ್ಥಾನ ಇದೆ. ನಮ್ಮ ಪ್ರೀತಿಯ ಕವಿ ನಿಸಾರ್ ಅಹಮದ್ ಅವರು ಬೆಣ್ಣೆ ಕತ್ತ ಕಳ್ಳ ಕೃಷ್ಣನ ಬಗ್ಗೆ ಪದ್ಯ ಬರೀತಾರೆ. ಹಿಂದೂ ದೇವರಿಗೆ ಹರಕೆಯವರು ಮುಸ್ಲಿಮರು ಪೂಜೆ ಸಲ್ಲಿಸೋರು, ಹಿಂದೂಗಳು ಚರ್ಚಿನಲ್ಲಿ ಪ್ರಾರ್ಥಿಸುವಂಥ ಹಿಂದೂಗಳು, ಶರೀಫರಂಥ ತತ್ವಪದಕಾರರು, ಅನುಭಾವಿಗಳು ಬೇಕಾದಷ್ಟು ಜನ ಇದ್ದಾರೆ. ಇಷ್ಟಾಗಿ ಕೂಡ
ನಾವು ಮಾಧ್ಯಮಗಳಲ್ಲಿ ಕೆಲವೊಮ್ಮೆ ಅತಿಯಾಗಿ ಅತಿರೇಕತೆ ವಿಜೃಂಭಿಸಿ ಇಲ್ಲಿ ವಿವೇಕಿಗಳೇ ಇಲ್ವೇನೋ ವಿಚಾರವಂತರೇ ಇಲ್ವೇನೋ ಅನ್ನೋ ಆತಂಕ ಉಂಟಾಗಿ ಮಾಡೋದು ತುಂಬ ತಪ್ಪು ಅಂತ ನನಗೆ ಅನ್ಸುತ್ತೆ. ಹಾಗೆ ನೋಡಿದರೆ ಸ್ವತಂತ್ರೋತ್ತರ ಭಾರತದಲ್ಲಿ ಒಬ್ಬರನ್ನ ನೀವು ಕಳಿಸೋ ಸುದ್ದಿ ವಿಡಿಯೋಗಳನ್ನ ಮಾಡಬಹುದು. ಜನ ಕಂಗಾಲಾಗಿ ಹೋಗ್ತಾರೆ, ಇದು ನಿಜನ ಸತ್ಯನ, ಇದು ಕ್ರಿಯೇಟೆಡ್ ಒರಿಜಿನಲ್ ಆ ಥರದ ಫಾರ್ವರ್ಡ್ ಅಂಡ್ ಲೈಕಿಂಗ್ ಅಂಡ್ ಫಾರ್ವರ್ಡ್ ಮೆಸೇಜ್ಗಳಿಂದ ನಾವು ಹೆಂಗೆ ಸಮಾಜದಲ್ಲಿ ಸತ್ಯ ಶೋಧನೆ ಮಾಡೋದು, ಹೇಗೆ ಸತ್ಯ ಮಾಡೋದು? ಮೋಹನ್ ಅವರು ಅದನ್ನು ಹೇಳಿದರು. ಸಾಮಾಜಿಕ ಜಾಲತಾಣಗಳನ್ನು ಸಾಂಸ್ಕೃತಿಕ ಜಾಲತಾಣಗಳನ್ನಾಗಿ ಪರಿವರ್ತಿಸಿಕೊಳ್ಳದಿದ್ದರೆ ಉಳಿಗಾಲ ಇಲ್ಲ ನಮಗೆ. ಈ ಎಲ್ಲ ಸಾಮಾಜಿಕ ಜಾಲತಾಣಗಳು ಉಟ್ಕೊಂಡಿದ್ದೆ ಅದಕ್ಕೆ ವ್ಯವಹಾರಕ್ಕೆ, ಟೆಲಿವಿಷನ್ ಇರೋದಕ್ಕೆ ಕೊಳ್ಳುವವನ ಮತ್ತು ಮಾರುವವನ ನಡುವೆ ಒಂದು ವೇಷಧಾರಿಯಾದ ದಲ್ಲಾಳಿ ಅಷ್ಟೇ ಅದಕ್ಕೆ ಪ್ರಾಯೋಜಕತ್ವವನ್ನು ಇಟ್ಕೊಂಡು ನಿಮಗೆ ಮಾರೋದಕ್ಕೆ ಕೊಳ್ಳೋದಕ್ಕೆ ಮಧ್ಯ ಇರುವಂಥ ಒಬ್ಬ ಮುಖವಾಡದ ಮಧ್ಯವರ್ತಿ ಅಷ್ಟೇ. ಸಿನಿಮಾ ಒಂದು ಕಪಿಮುಷ್ಟಿಯಲ್ಲಿ ವ್ಯಾಪಾರದ ಕಪಿಮುಷ್ಟಿಯಲ್ಲಿ ನಡೀತಿರುವಂಥ ಪ್ರಬಲವಾದ ದೃಶ್ಯ ಮಾಧ್ಯಮ. ಸಾಮಾಜಿಕ ಜಾಲತಾಣಗಳಾದರೂ ನಿಮ್ಮ ಮನೆಗೆ ಬಂದುಬಿಟ್ಟಿದೆ. ಇವುಗಳ ಮೂಲಕ ಈ ಒಂದು ಬಟನ್ ಒತ್ತಿ ಒಂದು ಲೈಕ್ ಒತ್ತಿ ಮಹಾ ಚಹಾ ಕಪ್ಪಿನಲ್ಲಿ ಕ್ರಾಂತಿ ಮಾಡ್ತಿದ್ದೀನಿ ಅಂತ ನೀವು ಭ್ರಮಿಸ್ತಾ ಇರ್ತೀರಿ. ಕಲ್ಪಿಸ್ಕೊಳ್ಳಿ, ಮಹಾತ್ಮ ಗಾಂಧಿಯವರು ದಂಡಿಯಾತ್ರೆ ಕರೆದಾಗ ಎಲ್ಲರ ಹತ್ರನೂ ಮೊಬೈಲ್ ಇದ್ದಿದ್ರೆ ಎಲ್ಲರೂ ಮನೆಯಲ್ಲೇ ಕೂತು ಒಂದು ಲೈಕ್ ಒತ್ತಿ ಫಾರ್ವರ್ಡ್ ಮಾಡಿ ಮನೇಲಿ ಇಟ್ಬಿಡ್ತಾರೆ. ದಂಡಿ ಯಾತ್ರೆ ಇಲ್ಲ, ಉಪ್ಪು ಸತ್ಯಾಗ್ರಹ ಯಾವ ಸತ್ಯಾಗ್ರಹ ಆಗ್ತದೆ. ಇವತ್ತು ಸಿನಿಮಾ ನಟ ನಟಿರೋ ನನಗೆ 10 ಲಕ್ಷ